ಇವಾಗ ಬಂದು 8 ಗಂಟೆ ಆಯಿತು ಟೈಮ್. ನೀವು ನೋಡ್ತಿದ್ದೀರಾ 8 ಕಾಲಾಗಿದೆ, ಆದ್ರೂ ನೋಡಿ ನನ್ನ ಮುಖಕ್ಕೆ ಹೆಂಗೆ ಬಿಸಿಲು ಬೀಳ್ತಾ ಇದೆ ಅಂತ. ಆ್ಯಂಡ್ ಸ್ಮೆಲ್ ಆಲ್ರೆಡಿ ನನಗೆ ರೆಸ್ಟೋರೆಂಟಲ್ಲಿ ನಾನಿಗೆಲ್ಲ ಕೊಡುವಂತಹ ಗ್ರೇವಿ ಸ್ಮೆಲ್ ಬರ್ತಾ ಇದೆ. ಸೊ ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. Hello everyone, good morning. Friends, good morning ಹೇಳು. ಗುಡ್ ಮಾರ್ನಿಂಗ್. ನಾವಿವಾಗ ಸದ್ಯಕ್ಕೆ ಹಂಬಬೆ ಅಂತ ಹೇಳುವಂಥ ಒಂದು ಇಲ್ಲಿ ವಾಟರ್ ಫ್ರಂಟ್ ಹತ್ರ ಬಂದು ಕೂತಿದ್ದೀವಿ. ನೀವು ನೋಡ್ತಾ ಇದ್ದೀರಾ ಅಲ್ಲಿ ಸ್ಕೈಲೈನ್, ನಿಮಗೆ CN ಟವರ್ ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಒಳ್ಳೆ ಗಾಳಿನೂ ಇದೆ ಇವತ್ತು. ಬಟ್ ನಾವು ಸನ್ನಲ್ಲಿ ಬಂದು ಕೂತಿದ್ದೀವಿ, ಫುಲ್ ಬಿಸಿಲು ಬೀಳ್ತಾ ಇದೆ ನಮ್ಮ ಮೇಲೇ. ಇದಕ್ಕಿಂತ ಮುಂಚೆ ನಾವಿವತ್ತು ಬೆಳಗ್ಗೆ ಒಂದು ಜಾಗಕ್ಕೆ ಹೋಗಿದ್ವಿ. ಅದು ಎಲ್ಲಿ ಹೋಗಿದ್ವಿ ಅನ್ನೋದನ್ನು ಒಂದ್ಸರಿ ನೀವು ನೋಡ್ಕೊಂಬನ್ನಿ, ಆಮೇಲೆ ಇಲ್ಲಿ ಕಂಟಿನ್ಯೂ ಮಾಡೋಣ. ಸಂಡೇ ನಾವು ಬೆಳಗ್ಗೆನೇ ಎದ್ದು ಒಂದು ರೌಂಡ್ ಟೆಂಪಲ್ಗೆ ಹೋದ್ವಿ. ಅದರ ನಂತರ ಇಲ್ಲಿ ಹತ್ತಿರದಲ್ಲೇ ಈ ಒಂದು ವಾಟರ್ ಫ್ರಂಟ್ ಇದ್ದಿದ್ದರಿಂದ ಒಂದು ರೌಂಡ್ ಇಲ್ಲೂ ಹೋಗೋಣ ಅಂತ ಅನ್ನಿಸ್ತು. ಎನಿವೇಸ್ ಮನೆಗೆ ಹೋಗಿ ಏನು ಮಾಡೋದು ಆಮೇಲೆ ಅಂತ. ರೇಯನ್ಸ್ಗೂ ತುಂಬ ಬೋರ್ ಆಗುತ್ತೆ ಮನೆಯಲ್ಲಿ ಅಲ್ವಾ ರೇಯನ್ಸ್? ನೋಡಿ ಒನ್ಸ್ ಅಗೇನ್ ಅಂತ ಹೇಳ್ದ ಅವನು. ಸೊ ಅದಕ್ಕೋಸ್ಕರ ಬಂದಿದ್ದೀವಿ ಇವತ್ತು. ಒಂದು ಸ್ವಲ್ಪ ಮಜಾ ಮಾಡೋಣ ಇವತ್ತು, ಒಂದು ಸ್ವಲ್ಪ ಡೇ ಅನ್ನು ಎಂಜಾಯ್ ಮಾಡೋಣ ಅಂತ. ಸೊ ಲೆಟ್ಸ್ ಸಿ ಏನಿದೆ ಇಲ್ಲಿ ಅಂತ. ತುಂಬ ಬಿಸಿಲಿದೆ, ಆದರೆ ಗಾಳಿನೂ ಅಷ್ಟೇ ಬರ್ತಾ ಇದೆ. ಹಾಗಾಗಿ ನಮಗೆ ತುಂಬ ಸೆಕೆ ಇದೆ ಅಂತ ಫೀಲ್ ಆಗ್ತಿಲ್ಲ. ಸೊ ಇಲ್ಲೊಂದು ಮರದ ತುಂಡು ಮೇಲೆ ಬಂದು ಕೂತ್ಕೊಂಡಿದ್ದೀವಿ. ತುಂಬ ಒಳ್ಳೆ ಗಾಳಿನೂ ಇದೆ. ಸೊ ಹಾಗಾಗಿ ಖುಷಿ ಆಗ್ತಾ ಇದೆ. ಆ್ಯಂಡ್ ಇಲ್ಲೊಬ್ರು ಅವಾಗಿಂದ ಕಲ್ಲೆಸಿತಾ ಇದ್ದಾರೆ ನೀರಿಗೆ. ಇಲ್ಲಿ ನೋಡ್ರಿ ಏನ್. ಆ್ಯಂಡ್ ನಾವು ಅವಾಗಲೇ ಟೆಂಪಲ್ಗೆ ಏನು ಹೋದ್ವಿ, ಇಲ್ಲಿರೋ ಒಂದು ಜೈನ್ ಟೆಂಪಲ್. ಇಲ್ಲಿ ಒಂದು ಅಟ್ಲೀಸ್ಟ್ ಒಂದು 3 ಜೈನ್ ಟೆಂಪಲ್ಸ್ ಇದೆ ಇವಾಗ ಒಂದು ನಮಗೆ ಹತ್ತಿರದಲ್ಲಿ ಒಂದು 1.5 hour ಡಿಸ್ಟೆನ್ಸಲ್ಲಿ 3 ಜೈನ್ ಟೆಂಪಲ್ಸ್ ಇದೆ. ಇದು ಇವಾಗ ನಾವು ಹೋಗಿರೋದು ಇಟೋಬಿಕೋಕ್ ಅಂತ ಒಂದು ಪ್ಲೇಸಲ್ಲಿರುವಂಥ ಒಂದು ಜೈನ್ ಟೆಂಪಲ್. ಇನ್ಫ್ಯಾಕ್ಟ್ ನಾವು ಅದಕ್ಕೆ ಕನ್ನಡದಲ್ಲಿ ಜೈನ್ ಟೆಂಪಲ್ಗೆ ಬಸದಿ ಅಂತ ಹೇಳ್ತೀವಿ ನಾವು, ಬಸದಿ ಅಂತ. ದೇವಸ್ಥಾನ ಅಂತ ಹೇಳೋದು ಕಮ್ಮಿ, ನಮ್ಮ ಕಡೆ ಸ್ವಲ್ಪ ಅದಕ್ಕೆ ನಾವು ಮಂಗಳೂರು ಕಡೆ ಎಲ್ಲ ಬಸದಿ ಅಂತಲೇ ಜಾಸ್ತಿ ಹೇಳೋದು, ಜೈನ ಬಸದಿ ಅಂತ. ಸೊ ಇವತ್ತು ಒಂದು ಹೋಗಿದ್ದು ತುಂಬ ಖುಷಿ ಆಯಿತು. ನಾವು ಬಂದು ಆಲ್ಮೋಸ್ಟ್ 1 year ಆಯಿತು, ಬಟ್ ಹೋಗಿರಲಿಲ್ಲ ನಾವು. ಸೊ ಹಾಗಾಗಿ ಇವತ್ತು ಹೋದ್ವಿ. ಆ್ಯಂಡ್ ಒಂದು ತುಂಬ ಜನ ಕನ್ನಡದವರು ಸಿಕ್ಕಿದ್ರು ನಮಗೆ. ಹಾಗಾಗಿ ಅದು ಒಂದು ಖುಷಿ ಆಯಿತು ಅವ್ರನ್ನೆಲ್ಲ ಮೀಟ್ ಮಾಡಿದ್ದು. ಬ್ಲ್ಯಾಕ್ ಕಲರ್ ಸ್ಕ್ವಿರಲ್ ಅದು ಹಿಂಗೆ ಮಲ್ಲಿದೆ, ಫುಲ್ ರಿಲ್ಯಾಕ್ಸ್ ಮಾಡ್ತಾ ಇದೆ. ಅದನ್ನು ಬೀಚಿಗೆ ಬಂದ್ಬಿಟ್ಟು
ಇಲ್ಲಿಂದ ಹೋಗೋಕ್ಕೆ ವಾಪಸ್ ಮನೆಗೆ ಮನಸ್ಸೇ ಆಗ್ತಿಲ್ಲ ಅಲ್ವಾ ರೇಯಾನ್ಶ್? ರೇಯಾನ್ಶ್ ಅಂತೂ ಫುಲ್ ಮಜಾ ಮಾಡ್ದೆ ಇವತ್ತು. ಕಲ್ಲು ಹಾಕಿ ಬಿಸಾಕಿ ನೀರಲ್ಲಿ ಆಟ ಆಡ್ಕೊಂಡು ಅಲ್ವಾ ರೇಯಾನ್ಶ್? ಫುಲ್ ಅವ್ನ ಮುಖ ನೋಡಿ ಹೆಂಗಾಗಿದೆ, ಫುಲ್ ರೆಡ್ ಆಗಿ ಸುಸ್ತಾಗೋಗಿದೆ ಬಿಸಿಲ್ಗೆ. ವಾಪಸ್ ಹೋಗೋಕ್ಕೆ ಮನ್ಸಿಲ್ಲ, ಬಟ್ ಏನು ಮಾಡೋದು, ಸುಸ್ತಾಯಿತು ನಮಗೆ. ಇನ್ಫ್ಯಾಕ್ಟ್ ಏನಂದರೆ ನಾವು ಬೆಳಗ್ಗೆ ಒಂದು 10 ಗಂಟೆಗೆ ಮನೆಯಿಂದ ಹೊರಟಿದ್ದೀವಿ, ಇವಾಗ ಗಂಟೆ ಸಂಜೆ 4 ಆಯಿತು. ಸೊ ಸುಸ್ತಾಗಿದೆ ಅವನಿಗೂ. ಇನ್ನೊಂದು ಮನೆಗೆ ಹೋಗೋಣ ಅಂತ ಅಂದ್ಕೊಂಡು, ಇನ್ನೂ ಆ್ಯಕ್ಚುಲಿ ಮುಂದೆ ಹೋದ್ರೆ ಇನ್ನೂ ಒಂದು ಒಳ್ಳೊಳ್ಳೆ ಪ್ಲೇಸ್ ಇದೆ ನೋಡೋಕ್ಕೆ, ಇನ್ನೊಂದ್ಸರಿ ಬರೋಣ ಅಂತ ಅಂದ್ಕೊಂಡು ಇವಾಗ ಸದ್ಯಕ್ಕೆ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಹೋಗೋಣ ಅಥವಾ ಇಲ್ಲೇ ಇರೋಣ? ಇಲ್ಲೇ ಇರೋಣ. ಇವತ್ತಿಲ್ಲೇ ಮಲ್ಗೋಣ. ಬೆಡ್ಶೀಟ್ ಎಲ್ಲ ತಗೋ ಬಂದಿದ್ರೆ ಇಲ್ಲೇ ಮಲ್ಕೋಬೋದಾಗಿತ್ತು ಬೀಚ್ ಮುಂದೆನೆ ಅಲ್ವರೇ? ಮನೆಗೆ ಹೋಗ್ಬಿಟ್ಟು ಬೆಡ್ಶೀಟ್ ಎಲ್ಲ ತಗೊಂಬರೋಣ ಅಂತೆ. ಸೊ ನಮ್ದು ಇವತ್ತಿತ್ತು ದೇವ್ರ ದರ್ಶನ ಆಯಿತು. ಸೊ ಇವಾಗ 8 ಗಂಟೆ ಆಯಿತು ಟೈಮ್. ನೀವು ನೋಡ್ತಿದ್ದೀರಾ 8 ಕಾಲಾಗಿದೆ, ಆದರೂ ನೋಡಿ ನನ್ನ ಮುಖಕ್ಕೆ ಹೆಂಗೆ ಬಿಸಿಲು ಬೀಳ್ತಾ ಇದೆ ಅಂತ. ಸೊ ಲೇಟಾಗಿ ಸನ್ಸೆಟ್ ಆಗೋದಲ್ವಾ, ಸೊ ಹಾಗಾಗಿ. ಆ್ಯಂಡ್ ಇವಾಗ ಡಿನ್ನರ್ಗೆ ನಾನು ಒಂದು ಚಪಾತಿ ಜೊತೆಗೆ ಸೋಯಾ ಚಂಕ್ಸ್ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಹಾಕ್ಬಿಟ್ಟು ಒಂದು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ. ಸೊ ಇವಾಗ ಫಸ್ಟ್ ಮಾಡೋಣ. ಸೊ ಮೊದಲನೇದಾಗಿ ನಾನು ಈ ಥರ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಇದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ನೀವು ಬೇಕಿದ್ರೆ ಒಂದು ಸ್ವಲ್ಪ ಬಟರ್ ಬೇಕಾದರೂ ಹಾಕ್ಕೋಬೋದು. ಆ್ಯಂಡ್ ಅದಕ್ಕೆ ಇಲ್ಲಿ ಒಂದು 3 ಏಲಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಅಥವಾ 2 ಲವಂಗ ತೊಗೊಂಡಿದ್ದೀನಿ. ಆ್ಯಂಡ್ ಇಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಾಕಿಬಿಟ್ಟು ಫ್ರೈ ಮಾಡೋಣ ಇದರಲ್ಲಿ. ಸೊ ನೆಕ್ಸ್ಟು ಇಲ್ಲಿ ಒಂದು ಸ್ವಲ್ಪ ಕ್ಯಾಶು ತೊಗೊಂಡಿದ್ದೀನಿ. ಇದು ಥಿಕ್ನೆಸ್ಗೆ ಗ್ರೇವಿದು. ಸೊ ಕ್ಯಾಶು ಹಾಕ್ತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೇನೆ. ಈ ಮಸಾಲೆ ಎಲ್ಲ ನಾನು ಲೈಟಾಗಿ ತೊಗೊಂಡಿರೋದು, ಇಲ್ಲಾಂದರೆ ಅದು ತುಂಬ ಮಸಾಲ ಆಗುತ್ತೆ. ಸೊ ಹಾಗಾಗಿ ನಾನು ಲೈಟಾಗಿ ಇರಲಿ ಅಂತ ಸ್ವಲ್ಪನೇ ಹಾಕಿರೋದು. ಸೊ ನಿಮಗೆ ಮಸಾಲ ತುಂಬ ಇಷ್ಟ ಆಗುತ್ತೆ ಅಂದರೆ ನೀವು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಚಕ್ಕೆ ಎಲ್ಲ ಹಾಕ್ಕೋಬೋದು. ಇದಕ್ಕೆ ಇವಾಗ ಒಂದು ದೊಡ್ಡದು ಆನಿಯನ್ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ. ರಫ್ ಆಗಿ ಕಟ್ ಮಾಡಿದ್ದೀನಿ, ಯಾಕಂದರೆ ಇದನ್ನು ನಾವು ಮಿಕ್ಸಿ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ರಫ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ, ತುಂಬ ಸಣ್ಣ ಕಟ್ ಮಾಡಿಲ್ಲ. ಇದನ್ನು ಒಂದು ಸ್ವಲ್ಪ ಹಿಂಗೆ ಫ್ರೈ ಮಾಡೋಣ. ಸೊ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ 1 ಟೀ ಸ್ಪೂನ್ ಅಷ್ಟು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಆಮೇಲೆ ಆನಿಯನ್ನು ಅಷ್ಟೇ ಒಂದು ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಎಲ್ಲ ರೆಸಿಪಿಯಲ್ಲಿರೋ ಡೈಲಾಗ್ಗಳಿದು. ಸೊ ಅದನ್ನೇ ನಾನು ಹೇಳ್ತಾ ಇರೋದಿಲ್ಲಿ. ಇವಾಗ ಇದಕ್ಕೆ ಇಲ್ಲಿ ನಾನು ಕಟ್ ಮಾಡ್ಕೊಂಡಿರೋ 2 ಟೊಮೆಟೊ ಹಾಕ್ತಾ ಇದ್ದೀನಿ. ಅದು ಗ್ರೇವಿ ನಿಮಗೆ ಎಷ್ಟು ಬೇಕು ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ಟೊಮೆಟೊ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಮಗೆ ಇವಾಗ ಸದ್ಯಕ್ಕೆ 2 ಟೊಮೆಟೊ ಸಾಕು. ಸೊ ಇದನ್ನು ನಾನು ರಫ್ ಆಗಿ ಕಟ್ ಮಾಡಿದ್ದೀನಿ, ಯಾಕಂದರೆ ನಾವು ಆಮೇಲೆ ಪೇಸ್ಟ್ ಮಾಡ್ಕೊತೀವಲ್ಲ ಇದನ್ನು, ಅದಕ್ಕೋಸ್ಕರ ಮಿಕ್ಸಿನಲ್ಲಿ ಹಾಕ್ಬಿಟ್ಟು. ಇವಾಗ ಎಲ್ಲ ಪೌಡ್ರ್ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಚಿಟಿಕೆಯಷ್ಟು ಟರ್ಮರಿಕ್ ಪೌಡ್ರ್ ಹಾಕಿದ್ದೀನಿ. ಆಮೇಲೆ ಇಲ್ಲಿ ನಾನು ಸ್ಪೂನಷ್ಟು ಖಾರಕ್ಕೆ ತಕ್ಕ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು ಖಾರಕ್ಕೆ. ಆಮೇಲೆ ಒಂದು ಸ್ವಲ್ಪ ಇದು ಕೊತ್ತಂಬರಿ ಮತ್ತು ಜೀರಿಗೆ ಪೌಡರ್, ಇದು ಕೊರಿಯಾಂಡರ್ ಮತ್ತು ಜೀರಾ ಪೌಡರ್, ಅದು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಇಲ್ಲಿ ಗರಂ ಮಸಾಲ ಇದೆ, ಅದನ್ನು ಹಾಕ್ಕೊತಾ ಇದ್ದೀನಿ ಜೊತೆಗೇನೆ. ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡೋಣ. ಅದೆಲ್ಲ ಒಂದು ಅಂದಾಜಿಗೆ ಹಾಕಿರೋದು ನಾನು, ಎಲ್ಲ 1 ಟೀ ಸ್ಪೂನ್ 2 ಟೀ ಸ್ಪೂನ್ ಅಷ್ಟು. ಖಾರ ನಿಮಗೆ ಬೇಕಾದಂಗೆ ಹಾಕೊಳ್ಳೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಇವಾಗಲೇ ನಾನು ಗ್ರೇವಿಗೆ. ಆ್ಯಂಡ್ ನಿಮಗೆ ಬೇಕಂದರೆ ಒಂದು ಸ್ವಲ್ಪ ಸಕ್ಕರೆನೂ ಹಾಕೋಬೋದು, ಯಾಕಂದರೆ ಹೋಟೆಲಲ್ಲೆಲ್ಲ ಗ್ರೇವಿ ಒಂದು ಸ್ವಲ್ಪ ಸ್ವೀಟ್ ಆಗೋ ಇರುತ್ತೆ. ಸೊ ಬೇಕು ಅಂದರೆ ನಿಮಗೆ ಸಕ್ಕರೆ ಕೂಡ ಹಾಕೋಬೋದು. ಪೌಡರ್ ಎಲ್ಲ ಹಾಕೊಂಡ್ಬಿಟ್ಟು ನೋಡಿ ಇವಾಗೆಲ್ಲ ಒಂಥರ ಆಯಿಲ್ ಬಿಡೋ ಥರ ಆಗಿದೆ. ಅಲ್ಲಿ ತನಕ ಅಷ್ಟೇ ಫ್ರೈ ಮಾಡ್ಕೊಂಡಿದ್ದೀನಿ, ಒಂದು 2 ಮಿನಿಟ್ಸ್ ಅಷ್ಟೇ. ಆಮೇಲೆ ಇದನ್ನು ಫುಲ್ ತಣ್ಣಗಾಗೋದ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಸೊ ಅದಲ್ಲಿ ತಣ್ಣಗಾಗ್ತಾ ಇರಲಿ ಅಷ್ಟರಲ್ಲಿ ನಾನಿಲ್ಲಿ ಸೋಯಾ ಚಂಕ್ಸ್ ಸ್ವಲ್ಪ ಬಾಯ್ಲ್ ಮಾಡೋಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಬಿಸಿ ನೀರಿಗೆ ಇದನ್ನು ಒಂದು ಸ್ವಲ್ಪ 1-2 ನಿಮಿಷ ಹಾಕಿಬಿಟ್ಟು ತೆಗೆಯೋಣ. ಒಂದು ಸ್ವಲ್ಪ ಕುದ್ದ ಮೇಲೆ ಇದಕ್ಕೆ ಇವಾಗ ನಾನು ಆವಾಗಲೇ ಬೇಯಿಸ್ಕೊಂಡಿರುವಂಥ ಸೋಯಾ ಚಂಕ್ಸ್ ಹಾಕ್ತಾ ಇದ್ದೀನಿ ಇವಾಗಲೇ. ಆ್ಯಂಡ್ ಇದಕ್ಕೆ ಜೊತೆಗೆ ನಾನು ಎಕ್ಸ್ಟ್ರಾ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಹಾಕ್ತೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಇದು ಕ್ಯಾಪ್ಸಿಕಮ್ ಹಾಕಿದ್ರೆ ನಮಗೆ ಇಷ್ಟ, ನಮಗೆಲ್ಲರಿಗೂ. ಆ್ಯಂಡ್ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಕ್ಯಾಪ್ಸಿಕಮ್ ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ.
ಆ್ಯಂಡ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆ್ಯಂಡ್ ಇದು ಇವಾಗ ಚೆನ್ನಾಗಿ ಕುದ್ದಿದೆ. ಇವಾಗ ಒಂದು ಸ್ವಲ್ಪ ಈ ಥರ ಏನಿದು ಕಸೂರಿ ಮೇಥಿನ ಒಂದು ಸ್ವಲ್ಪ ಕೈಯಲ್ಲೇ ಹಿಂಗೆ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಹಾಕೋಣ. ಒಳ್ಳೆ ಸ್ಮೆಲ್ ಕೊಡುತ್ತೆ. ಕೊರಿಯಾಂಡರ್ ಲೀವ್ಸ್ ಹಾಕಬೇಕಾಗಿಲ್ಲ, ಇದೇ ಸಾಕು. ಆ್ಯಂಡ್ ಇದು ಈ ಗ್ರೇವಿನ ನೀವು ಬರೀ ಸೋಯಾ ಚಂಕ್ ಅಂತಲ್ಲ, ಈವನ್ ಇದೇ ಗ್ರೇವಿನ ನೀವು ಪನ್ನೀರ್ಗೂ ಯೂಸ್ ಮಾಡ್ಕೋಬೋದು. ಬೇರೆ ಏನೇ ವೆಜಿಟೇಬಲ್ಸ್ಗೂ ಈ ಗ್ರೇವಿ ಹಾಕಿ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಸ್ಮೆಲ್ ಆಲ್ರೆಡಿ ನನಗೆ ರೆಸ್ಟೋರೆಂಟಲ್ಲಿ ನಾನ್ಗೆಲ್ಲ ಕೊಡುವಂತಹ ಗ್ರೇವಿ ಸ್ಮೆಲ್ ಬರ್ತಾ ಇದೆ. ಸೊ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಟೈಮ್ ನೋಡಿ ಆಗಿದೆ 9:35. ಬಟ್ ನೀವು ಹೊರಗಡೆ ನೋಡಿದ್ರೆ ಇನ್ನೂ ಸ್ಕೈ ಫುಲ್ ಬ್ಲ್ಯಾಕ್ ಆಗಿಲ್ಲ. ಸನ್ಸೆಟ್ ಅವಾಗಲೇ ಆಯಿತು, ಬಟ್ ಸ್ಟಿಲ್ ಇನ್ನೂ ಸ್ಕೈ ಸ್ವಲ್ಪ ಹಾಗೆ ಕಲರಲ್ಲೇ ಇದೆ. ಆ್ಯಂಡ್ ಅಲ್ಲಿ ಒಂದು ಮೂನ್ ಕೂಡ, ಹಾಫ್ ಮೂನ್ ಕೂಡ ಬಂದಿದೆ. ಇನ್ನೂ ಕಂಪ್ಲೀಟಾಗಿ ಕತ್ಲಾಗಕ್ಕೆ ಟೈಮ್ ಆಗಿಲ್ಲ ಇನ್ನು. ಸೊ ನಮ್ಮ ಪಲ್ಯ ರೆಡಿ ಆಯಿತು, ಗ್ರೇವಿ. ಇವಾಗ ಚಪಾತಿನೂ ರೆಡಿ ಆಗಿದೆ. ಹಿಂಗೆ ಇದಕ್ಕೆ ಇವಾಗ ಹಾಕ್ಕೊಂಡು ತಿಂತಾಯಿದ್ರೆ ಒಂದು ಒಳ್ಳೆ ಡಿನ್ನರ್ ಆಗುತ್ತೆ. ಇಲ್ಲಿ ಜೊತೆಗೆ ಸ್ವಲ್ಪ ಸೈಡಲ್ಲಿ ಆನಿಯನ್ ಕೂಡ ಹಾಕ್ಕೊಂಡ್ರೆ ಜೊತೆಗೆ ಕಚ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಆ್ಯಂಡ್ ಇಲ್ಲೊಬ್ರು ಬಂದು ಆನಿಯನ್ ಕದೀತಾ ಇದ್ದಾರೆ. ಐ ಹೋಪ್ ನಮ್ಮ ಈ ರೆಸಿಪಿನೂ ನೀವು ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೊಂತೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ.